ಬಲದಿಂದೊಡೆಯಗೆ ಓಲಗದುಡಿರಲು ಎಲ್ಲರೂ ಒಮ್ಮೆಗೆ ಬೊಬ್ಬೆ ಹಾಕಿದ್ರೆ ಇದು ಭಾಗ್ಯವಯ್ಯ. ಅದನ್ನು ಇದು ದೌರ್ಭಾಗ್ಯ ಅಂತ ಮಾಡಬೇಡಿ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ನಿಮ್ಮ ಉದ್ದೇಶ, ಎಲ್ಲವನ್ನು ಒಬ್ಬನೇ ಹೇಳಿದ್ರೆ ಉತ್ತಮ. ಬೇಡ, ಪ್ರತಿಯೊಬ್ಬರ ಸಮಸ್ಯೆಯನ್ನು ಬೇರೆ ಬೇರೆ ಹೇಳಿ. ಮನೆ ಇಲ್ಲದವರಿಗೆ ಮನೆ, ಆರೋಗ್ಯ ಕೆಟ್ಟವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಔಷಧೋಪಚಾರಗಳು, ಆಮೇಲೆ ಕೈಕಾಲು ಇಲ್ಲದಿದ್ರೆ ಕೃತಕ ಕೈಕಾಲು ಜೋಡಣೆ. ಯಾರ್ಯಾರು ಕೊಡುದು ನಾನು ಒದಗಿ ಸೋಮನ ಹೇಳಿಕೊಂಡು ಸಲಾಂ ಅವರೆದುರಿಗೆ ಸಲಾಮಿನ ವಿಷಯ ಇಲ್ಲ. ಶಬ್ದ ಪ್ರಯೋಗ ಮಾಡಬೇಡಿ. ಏನದು ಸಲಾಂ ಬೇಡ, ಹೊಂದಿಸಿಕೊಂಡಿದ್ದೆ. ನಮಸ್ಕರಿಸಿದ್ದೆ. ಅದು ನನಗೆ ಭೂಷಣ. ಅದು ಇಲ್ಲ ಇಲ್ಲ. ಆ ಸಲಾಂ ಎನ್ನುವುದನ್ನು ನಿಲ್ಲಿಸಬೇಕು. ನಿಮ್ಮ ಬಳಿಗೆ ಬರುವಾಗ ನಾವು ಯೋಚನೆ ಮಾಡಿ ಬಂದದ್ದು ಯಾವ ಶಬ್ದ ಉಪಯೋಗ ಮಾಡಬೇಕು. ನೀವು ಎಲ್ಲಿಂದ, ನೀವೆಲ್ಲ ಒಂದೇ ವರ್ಗದವರ? ಉದ್ಯೋಗ ಎಲ್ಲ ಒಂದೇ ವರ್ಗದವರು. ನನ್ನದ್ದು ವರ್ಗ ಬೇರೆ. ಅವನ ತಲೆ ನೋಡಿದ್ರೆ ನೋಡಿ, ಇವನು ಆದಿಮಾನವ. ನನ್ನದ್ದು ಅಲ್ಲಿದ್ದ ಊಟಕ್ಕೆ ಬಂದೆ. ಓಹೋ, ಇರ್ಲಿ. ನೀವೆಲ್ಲ ಒಟ್ಟು ಸೇರಿದ್ದೀರಿ. ನಿಮ್ಮ ಸಂಘಟನೆ ಇದು ತಾತ್ಕಾಲಿಕವ ಶಾಶ್ವತವ? ಇದು ಪರಂಪರೆಯಿಂದ ಬಂದದ್ದು ಶಾಶ್ವತವಾಗಿ. ಹೌದಾ? ಹೌದು. ಅಜೀವ ಅದನ್ನು ಉಳಿಸಿಕೊಳ್ಳಿ. ನಿಮ್ಮಲ್ಲಿ ಅಭಿಪ್ರಾಯಗಳು ಭೇದ ಬಂದ? ನಮಗೆ ಬೋಧ ಇಲ್ಲ. ನಿನಗಿಲ್ಲ. ಅದು ನಿನಗೆ ಬೋಧ ಇಲ್ಲ ಅಂತ ಗೊತ್ತು. ಅದಿಲ್ಲ ನಮಗೆ. ಭೇದ ಇದ್ದಾಗ ಯೋಚನೆ ಮಾಡಬೇಡಿ. ಇಲ್ಲಿ ಬನ್ನಿ, ಎಲ್ಲದಕ್ಕೂ ಪರಿಹಾರ ನನ್ನಲ್ಲಿದೆ. ಅದೇ ನೀವು ಏನು ವೃತ್ತಿ ಮಾಡುವವರು? ನಾವು ಅಲ್ಲಿ ಒಡಪಾಲಕರು. ನಾಡಿನ ಹತ್ತಿರ ಇರುವವರು, ಕಾಡನ್ನು ಕಾಯುವವರು. ಗಿರಿಜನ ಮಕ್ಕಳು. ನೀವು ನಾಡಿಗರಲ್ಲ, ಕಾಡಿನವರು. ಹೌದೌದು. ಏನ್ ನಿಮ್ಮ ಸಮಸ್ಯೆ? ಸಮಸ್ಯೆ ಬುದ್ಧಿ. ಈ ಹಿಂದೆ ನಿಮ್ಮ ಬಳಿಗೆ ಬಂದು ನಾವು ಆಶ್ರಯವನ್ನು ಬೇಡಿದವರು, ನಿಮ್ಮ ಬಗ್ಗೆ ನಾವು ಕೇಳಿ ತಿಳಿದೇ ಇಲ್ಲಿಗೆ ಬಂದವರು. ಬಡವರ ಕಲ್ಪವೃಕ್ಷ ನೀವು, ಬಡವರ ಪಾಲಿನ ಕಾಮಧೇನು ನೀವು. ಹಾಗಾಗಿ ಇಲ್ಲಿಗೆ ಬಂದವರಲ್ವೇ ನಾವು. ಎಲ್ಲವೂ ನಾನು ಆಗಬಲ್ಲೆ, ಹಾಗೆ ಆಗುತ್ತೇನೆ. ನೀವೆಲ್ಲರೂ ನನ್ನ ಹಿಂದೆ ಇರಬೇಕು. ಹಿಂದೆ ಅವರಿದ್ದಾರೆ. ಹಾಗಲ್ವೋ? ನನಗೆ ನೈತಿಕವಾದ ಬಲ ಕೊಟ್ರೆ ನೀವು, ನಿಮಗೆ ಏನು ಬೇಕು ಸಾಧಿಸ್ತೇನೆ ನಾನು. ನೀವು ಜೀವ ಇರುವವರೆಗೆ ನಿಮಗೆ ಬೆಂಬಲ ಕೊಡೋದಕ್ಕೆ ನಾವೆಲ್ಲರೂ. ಪಾಪಿ, ನಾನು ಹೋದ್ರೆ ಬಿಡುವುದೇ? ಮತ್ತೆ ಜೀವ ಹೋದ ಮೇಲೆ ಯಾರಿಗೆ ಬೆಂಬಲ? ಆ ವ್ಯವಸ್ಥೆಯನ್ನು ಉಳಿಸಿ. ನೀವು ಅವತ್ತು ನಮಗೆ ಹೇಳಿದ್ದೀರಲ್ವಾ, ನೀವು ಸೋಮವಾರದಾಗೆ ತಿರುಗಬಾರ್ದು, ನೀವು ಇನ್ನು ದುಡಿದುಣ್ಣ ಮಾರ. ಸೋಮವಾರ ಅಲ್ಲ, ಮಂಗಳವಾರವಲ್ಲ, ಸೋಮಾರಿ. ಸೋಮಾರಿ ದುಡಿದು
ದುಡಿದುಣ್ಣ ಮಾರೆ ಅಂತ ನೀವು ನಮಗೆ ತಲೆಯಲ್ಲಿ ಜಾಕ್ ಕೊಟ್ಟದ್ದು, ಆ? ತಲೆಯಲ್ಲಿ ಜಾಕ್ ಕೊಟ್ಟದ್ದು ದುಡಿದುಣ್ಣ ಮಾರೆ ಅಂತ. ದುಡಿದು ಸಂಪಾದನೆ ಮಾಡಿಅಂತ ಹೇಳಿ ಆ, ಬೆಟ್ಟದ ತುದಿಯಲ್ಲಿ ಎಲ್ಲಿ ಕೊಟ್ಟದ್ದು? ಜಾಕ್ ಕೊಟ್ಟದ್ದು. ಜಾಕಲ್ವಾ? ಜಾಗ. ಸ್ಥಳ. ಭೂಮಿ ಕೊಟ್ಟಿದ್ದೀರಿ. ನಿಮ್ಮ ಆಶ್ರಯ ಯೋಜನೆಯಲ್ಲಿ ಮನೆ ಕೊಟ್ಟ ನಂತರ ನಾವಲ್ಲಿ ಹಿಂದಿನ ಗುಡ್ಡಕ್ಕೊಂದು ಅಕ್ರಮ ಬೇಲಿ ಹಾಕಿದ್ದನ್ನು ಸಕ್ರಮ ಮಾಡಿ ಪಹಣಿ ಕಳಿಸಿದ್ದು. ಎಲ್ಲ ನಿಮ್ಮ ಅನುಕೂಲಕ್ಕಾಗಿ. ಹೌದು. ಯಾಕೆ ಅಂತ ನೀವು ಕೇಳಿದ್ದೀರಾ? ಯಾಕಂದ್ರೆ ನೀವು ತಿಳ್ಕೊಳ್ಬೇಕು. ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಿ. ಆ, ನೀವು ಸ್ವಾಭಿಮಾನಿಗಳಾಗಿ ಬದುಕಬೇಕು. ತಲೆ ತಗ್ಗಿಸಿ ಬಾಳಬಾರದು. ತಲೆ ಎತ್ತಿ ನಡಿಬೇಕು. ನೀವು ಮಾಡುವಂತ ವೃತ್ತಿಗೆ ನ್ಯಾಯವನ್ನು ಒದಗಿಸಬೇಕು. ಆ, ನಿಷ್ಠೆ, ಆ, ಪ್ರಾಮಾಣಿಕ. ಪ್ರಾಮಾಣಿಕತೆ. ಬಡತನಕ್ಕೆ ನೀವು ಹೆದರಬೇಡಿ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ತಪ್ಪಲ್ಲ. ಆದ್ರೆ ಬಡವನಾಗಿ ಸಾಯಬಾರದು. ಸಾಯ್ಬಾರ್ದು ಅಂತ ಇದ್ರೆ ಬೇರೆಯವರು ಕೊಡ್ಬೇಕಲ್ಲ. ನಮಗೆ ಸಿಗುವುದನ್ನು ಅವರ ಅರ್ಧದಲ್ಲೇ ತಿಂದ್ರೆ ನಾವೇನು ಸಾಯುವುದು? ಇನ್ನೊಬ್ಬರನ್ನು ಅವಲಂಬಿಸಿ ಬದುಕಬಾರದು. ಅವಲಂಬಿಸಬಾರ್ದ, ಸ್ವಾವಲಂಬನೆಯ ಬದುಕಾಗಬೇಕು. ಬದುಕಾಗಬೇಕು. ಅದಕ್ಕೆ ನಾನು ಹೇಳುದು ಆತ್ಮನಿರ್ಭರ. ನಿರ್ಭರ ಏನದು? ಏನು? ನಿಮಗೆ ಏನು ಅವಶ್ಯಕತೆ ಉಂಟಾ ಅದನ್ನು ನೀವೇ ಸಿದ್ಧ ನಾವೇ ಮಾಡಿಕೊಳ್ಳಿ. ಮಾಡಿಕೊಳ್ಳು. ನಮಗೆ ಈಗ ಆತ್ಮ ನಿರ್ಭರವೇ. ಮೊದಲ ಸ್ಥಿತಿ ಆದ್ರೆ ಆತ್ಮ ಬರಬ್ಬರ. ಹಾಗಾಗಬಾರ್ದು. ನಾವು ಅದಕ್ಕೆ ಕೃಷಿ ಮಾಡಿದೆವು. ಕೃಷಿ ಕೃಷಿ ಅಲ್ವಾ? ಕೃಷಿ, ಅದೇ ಕೃಷಿ. ಬೇಸಾಯ. ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ಜಪತೋ ಜಾಸ್ತಿ ಪಾತಕಂ ಮೌನಂ ಕಾಲಂ ಜಾಸ್ತಿ. ಅದನ್ನೆಲ್ಲ ಅಸಂಬದ್ಧ ಹೇಳಿ ಅಪಭ್ರಂಶಗೊಳಿಸಬೇಡ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂದ್ರೇನು? ಕೃಷಿ ಹೆಚ್ಚು ಮಾಡಿದಲ್ಲಿ ದುರ್ಭಿಕ್ಷ ನಾಶವಾಗ್ತದೆ. ಚಪಾತಿ ಜಾಸ್ತಿ ಪಾನಕಂ. ಮತ್ತೆ ಜಪ ಹೆಚ್ಚು ಮಾಡಿದಲ್ಲಿ, ಹಾ. ದೇವರ ಸ್ತುತಿ ಭಜನೆ ಮಾಡಿದಲ್ಲಿ ಹಾ. ಪಾತಕಗಳು ನಮ್ಮಿಂದ ದೂರ. ಹಾಗೆ. ಮೌನಂ ಕಾಲಂ ಜಾಸ್ತಿ. ಮೌನಂ ಕಾಲಂ ಜಾಸ್ತಿ. ಮೌನಂ ಕಲಹಂ ನಾಸ್ತಿ. ಮೌನವಾಗಿದ್ರೆ ಜಗಳ ಇಲ್ಲ ಅಂತ. ನಾವು ಅದಕ್ಕೆ ಕೃಷಿಯಲ್ಲಿ ಏನೆಲ್ಲ ಮಾಡುದಂತೆಲ್ಲ ಕುಳಿತು ಒಂದು ಸಮಾಲೋಚನೆ ಮಾಡಿ ನಾವು ಹಣ್ಣೆ ಹಪ್ಪಳು ಮಾಡಿದೆವು. ಹಣ್ಣೆ ಹಪ್ಪಳು, ಹಣ್ಣು ಹಂಪಲು, ಹೌದು. ಫಲವಸ್ತು. ಮೊದಲು ಪಿತ್ತಾಳೆ ಮಾಡಿದೆವು. ಎಂತದು? ಪಿತ್ತಾಳೆ. ಅದೆಲ್ಲ ಮಾರಿದ್ದು ನೀವು. ಪಿತ್ತಾಳೆ ಕಿತ್ತಾಳೆ ಮಾಡಿದೆ. ಆಮೇಲೆ ಮೂಸುಂಬೆ. ಅದೊಂದು ಅದು ನೀವೇ ಮಾಡಿ. ದೊಡ್ಡದು ಮಾರೆ, ಸಣ್ಣದದು ಮೂಸುಂಬಿ ಸಣ್ಣದು, ಮೂಸುಂಬೆ ದೊಡ್ಡದು. ಮೂಸುಂಬೆ, ಹೌದು. ಇವ ನಿನ್ನನ್ನು ಸರಿ ಮಾಡುವ. ಮೂಸುಂಬೆ ಮೂಸುಂಬೆ ಅಲ್ಲ, ಮೂಸಂಬಿ. ಹೌದು. ಆಮೇಲೆ ಚೋಳಿಂಬೆ, ಕೆಂಪಿದ್ದು ಚೋಳಿಂಬೆ. ಹಾಗೆಲ್ಲ ದಾಳಿಂಬೆ, ಕೆಂಪುದು ಚೋಳಿಂಬೆ. ದಾಳಿಂಬೆ ಎರಡು ಅಲ್ಲ ದಾಳಿಂಬೆ. ಎಲ್ಲ ಹುಚ್ಚರೆಯ ನಿಮಗೆ? ಸರಿ ಇದ್ದೇನೆ ನಾನು. ದಾಳಿಂಬೆ. ದಾಳಿಂಬೆ ದಾಳಿಂಬೆ ಆಮೇಲೆ ಗೋಣದಂಬಿ. ಗೋಣದಂಬಿ ಅಲ್ಲ, ಗೋಡಂಬಿ ಅಲ್ವಾ? ಗೋಡಂಬಿ. ಗೋಡಂಬಿ. ಅದೇ ಗೇರ್ ಬುರ್ಜಿ ಅಂತ ಹೇಳ್ತಾರೆ. ಗೇರ್ ಬೀಜ. ಗೇರು ಬೂರ್ಜ ಅಲ್ಲ, ಗೇರು ಬೀಜ. ಗೇರ್ ಬೀಜ ಅದು ಮಾಡಿದೆವ್ರ. ಆಮೇಲೆ ನನಲಾಸು. ಆ? ನನಲಾಸು, ಹೀಗಾದ್ರೆ ಹಾಗೆ ಆಗುದು. ಅನಾನಸು, ಅನಾನಸು. ಅನಾನಸು ಅದು ಮಾಡಿದೆವ್ರ. ಆಮೇಲೆ ಸರಕಾರಿ ಮಾಡಿದೆವು. ಏ, ತರಕಾರಿಯ? ತರಕಾರಿ ಮಾಡಿದೆ. ಹೌದು. ತರಕಾರಿ. ತರಕಾರಿಯಲ್ಲಿ ಕಾಯಿ ಮಾಡಿದೆವು. ಕೈ ಅಗಲಕಾಯಿ, ಆ ಗಲ್ಲಕಾಯಿ. ಹಾಗಲ್ಲ, ಹೀಗೆ ಹಾಗಲಕಾಯಿ. ಹೀರೆಕಾಯಿ, ಹೀರೆಕಾಯಿ. ಹೀರೆಕಾಯಿ, ಬಾಡ್ಬನಕಾಯಿ. ಬಾಡ್ಬನಕಾಯಿ ಉದ್ದದ್ದು. ಪಡುವಳಕಾಯಿ. ಆಮೇಲೆ ತೂತು ತುಂಬಳ. ನಿಮ್ಮ ಸಮಸ್ಯೆ ಈ ಜನ್ಮದಲ್ಲಿ ಪರಿಹಾರ ಮಾಡುವಂತದ್ದು. ಮತ್ತೊಂದು ಮಾಡಿದೆವು ತೂತು ತುಂಬಳ, ದೊಡ್ಡದು. ಬೂದು 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 ಕುಂಬಳ ಮಾರೆ. ನಾನು ಮರದಲ್ಲಿ ಒಲಸು ಮಾಡಿದೆ. ಮರದಲ್ಲೆಲ್ಲ ಇಲ್ಲಿ ಅದನ್ನೇ ಮಾಡ್ತಾ ಇದ್ದೀರಿ ನೀವು. ಮರದಲ್ಲಿ ಹಲಸು ಇಷ್ಟು ದೊಡ್ಡದು. ಹಲಸು ಹಲಸು ಹೊಲಸು ಅಲ್ಲ, ಹಲಸು ಅಲ್ಲ, ಹೊಲಸು ಅಲ್ಲ, ಹಲಸು. ಅದು ಮಾಡುದಲ್ಲ, ಅದು ಆಗುವುದು. ಹಲಸು ಆಗುದಾ? ಮತ್ತೆ ಬೇರೆ ಇವ ಬಾಳೆ ಮಾಡಿದ್ದಾನೆ. ಬಾಳೆ ಬಾಲೆ ಬಾಲೆ ಮಾಡಿದ್ದ? ಇವ ಬಾಳೆ. ಅವ ಮಾಡಿದ್ದಾನೆ. ಇವ 5 ವರ್ಷದಿಂದಲೂ ಮಾಡ್ಲೇ ಇಲ್ಲ. ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗೆ ಅದು ಏನ್ ಮಾಡ್ತಾ ಇದ್ದೀನಿ ನೀನು? ಬಾಳೆ ಮಾಡಿ ಪ್ರಯತ್ನ. ಪ್ರಯತ್ನ. ಅದು ಪ್ರಯತ್ನ ಮಾಡುವಂತದ್ದಲ್ಲ, ಮತ್ತೆ ತೊಡಗುವುದು.
ತೊಡಗುದು ತೊಡಗಿದ್ರೆ ತೊಡಗಲಿಕ್ಕೆ ಇವನದ್ದೆಲ್ಲ ಕೃಷಿ ಹೇಗಾಗ್ತದೆ ಅಂತ ನೋಡಿ ಮತ್ತೆ ಮಾಡುವಂತ ಎಲ್ಲ ಬೇಕಾದ್ದು ತಯಾರು ಮಾಡ್ತಾ ಇದ್ದೇನೆ. ಮತ್ತೆ ಇವನಿಗೆ ಕಷ್ಟ ಆದ್ರೆ ಬಾಳೆಹಣ್ಣು ಸಾಕಲಿಕ್ಕೆ ಮತ್ತೆ ನನಗೆ ಬೇಡ, ಅದು ಬೇರೆ ನೋಡುವ. ಹೊಂದಾಣಿಕೆ ಉಂಟಲ್ಲ. ನಮ್ಮ ಸಂಸಾರದಲ್ಲಿ ಹೊಂದಾಣಿಕೆ ಉಂಟು. ಇಲ್ಲ, ಆಮೇಲೆ ಆಮೇಲೆ ಆಗಿರಾರೆ ನಾವೆಲ್ಲ ಬೇರೆ ಬೇರೆ ಕೃಷಿ ಎಲ್ಲ ಮಾಡಿದೆವು. ಮಾಡಿದ್ರೆ ಏನು ಅಂತ ಹೇಳಿದ್ರೆ ಏನಾಯ್ತು? ಕೈಗೆ ಬಂದ ತೂತು ಬಾಯಿಗಿಲ್ಲ ಅಂತ ಆಯ್ತು. ತೂತಲ್ವಾ ಕೈಗೆ ಬಂದ ತುತ್ತು ಒತ್ತು ತುತ್ತು ವಸ್ತು ಬಾಯಿಗೆ ತೂತಲ್ಲ ವಸ್ತು ತುತ್ತು. ನಮಗೆ ಕೈಗೆ ಓ ಪರಬ್ರಹ್ಮನ ಸಹೋದರ, ನೀನು ಅವನನ್ನು ತಿದ್ದುದ? ತೂತಂತೆ ವಸ್ತು ವಸ್ತು ತುತ್ತು ವಸ್ತು ಅದು ಯಾಕೆ? ಒತ್ತದಿದ್ರೆ ತೂತು ಆಗ್ತದೆ. ಅದು ಒತ್ತು ಅಂತ ಕೆಲವೆಲ್ಲ ಒತ್ತಿದ್ರೆ ತೂತಾಗುದ. ಹಾಗಾದ್ರೆ ನಮಗೆ ಇಲ್ಲ. ನಿಮಗೆ ಈಗ ಬರುವಾಗ ನಾವು ಸ್ವಲ್ಪ ಕುಂಬಳೆಲ್ಲ ತರಬೇಕು ಅಂತ ಇದ್ದೇವೆ. ನಿನ್ನ ಒಬ್ಬನ ಸಮಸ್ಯೆ ಕೇಳಿದ್ರೆ ಸಾಲದು. ಇವರನ್ನು ಮಾತಾಡಿಸದಿದ್ರೆ ಮತ್ತೆ? ತಪ್ಪಾಗ್ತದೆ. ಅಲ್ಲಿ ಹೋಗಿ ಬೈತಾರೆ. ಬೈಯುವ ಪ್ರಶ್ನೆ ಅಲ್ಲ. ನಾವು ಹೋಗಿದ್ದೇವೆ, ನಮಗೆ ಹೇಳಿಕೊಳ್ಳುವುದಕ್ಕೆ ಅವಕಾಶ ಕೊಡ್ಲಿಲ್ಲ. ಆರೋಪ ಬಂದಿತ್ತು. ನಿನ್ನ ಸಮಸ್ಯೆ ಹೇಳು. ನಿನ್ನ ಸಮಸ್ಯೆ ಬುದ್ಧಿ, ನಾವು ಒಂದು ಇಲ್ಲಿಗೆ ಬರುವಾಗ ತೀರ್ಮಾನ ಮಾಡಿ ಬಂದಿದ್ದೇವೆ. ಎಲ್ಲರೂ ಒಟ್ಟಾಗಿ ಸಮಸ್ಯೆ ಒಮ್ಮೆಲೆ ಹೇಳು, ಸಮಸ್ಯೆ ಒಪ್ಪಿಸು. ಮತ್ತೆ ನಿಮ್ಮ ಇದಕ್ಕೆ ನೀವೆಲ್ಲರೂ ಒಟ್ಟಾಗಿ ಬಂದದ್ದು ನನ್ನ ತಲೆದಿಲ್ಲ. ಇಲ್ಲ, ನಾವು ಬರುವುದಿಲ್ಲ ಅಂತ ಹೇಳಿದ್ದೇವೆ. ಬರುದಿದ್ರೆ ಅಲ್ಲಿ ಸಿಗುವುದಿಲ್ಲ ಅಲ್ಲ, ಅದಕ್ಕೆ ಬಂದದ್ದು. ಒಟ್ಟು ನಿಮ್ಮ ಸಮಸ್ಯೆ ನಮ್ಮಲ್ಲಿ ಒಂದೆರಡು ಜನ ಮಾತಾಡಿದ್ರು. ಉಳಿದವರು ನಿಮ್ಮಲ್ಲಿಗೆ ಬರುವುದೇ ಒಂದು ಸೇವೆ ಅಂತ ತಿಳ್ಕೊಂಡಿದ್ದೇವೆ. ಬುದ್ಧಿ, ನಿಮ್ಮ ಜೀವಮಾನ ಪೂರ್ತಿ ಇದು ಸೇವೆ ಆಗಲಿ. ಇಲ್ಲ ಇವತ್ತಿದ್ದು ಮಾತ್ರ. ಬುದ್ಧಿ, ಈಗ ನಾವು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆಸಿದ್ದೇವೆ, ಹಣ್ಣು ಹಂಪಲುಗಳನ್ನು ಮಾಡಿದ್ದೇವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬುದಾಗಿ ಹೇಳಿದ್ದೇವೆ. ಕಾರಣ ಏನು? ಕಾಡಿನಲ್ಲಿರುವಂತಹ ದುಷ್ಟ ಮೃಗಗಳು ಬಂದು ನಮ್ಮ ಕೃಷಿಗಳನ್ನೆಲ್ಲ ಹಾಳು ಮಾಡಿದ್ದಾವೆ. ಕೃಷಿ ಮಾಡಿ ನಮಗೆ ಬೆಳೆ ಇಲ್ಲಂತಾಗಿದೆ. ಬಹಳ ಕಷ್ಟದಲ್ಲಿದ್ದೇವೆ. ನಾವು ಈ ಒಂದು ತೀರ್ಮಾನ ಮಾಡು. ಭಯಗೊಳ್ಳಬೇಡಿ, ಧೈರ್ಯಸ್ಥರಾಗಿರಿ. ನಾನು ಯಾರು? ನಾಡಿನ ಮಹಾರಾಜ ಶಕುಂತರಾಜ. ಪ್ರಜಾವರ್ಗದ ಕಣ್ಣೀರಿಗೆ ಅವಕಾಶ ನಾನು ಮಾಡಿಕೊಡುವುದಿಲ್ಲ. ಅದು ನೀವು ಯಾರು? ಕೃಷಿ ಮಾಡುವವರು, ಅನ್ನದಾತರು. ಅನ್ನದಾತ ಸುಖೀ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ರೈತರ ಕಣ್ಣೀರು ಈ ಭೂಮಿಗೆ ಬೀಳಬಾರ್ದು. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳಿದವರು ನಮ್ಮ ಹೆಸರಿನಲ್ಲಿ ಅಧಿಕಾರಕ್ಕೆ ಮೊದಲಿನವರು ಬಂದದ್ದು ಬಿಟ್ರೆ ನಮಗೇನು ಪ್ರಯೋಜನ ಆಗ್ಲಿಲ್ಲ. ನಿಮಗೆ ಎಷ್ಟು ಮಾಡಿದ್ರು ಪ್ರಯೋಜನ ಅಂತ ನೀವು ಹೇಳುವುದಿಲ್ಲಪ್ಪ. ಸುಮ್ಮನೆ ನಿಮಗೆ ಭಂಡಾರನ್ನು ದೋಚಿಕೊಟ್ರು ಸಾಕು ಅಂತ ಹೇಳಲಿಲ್ಲ. ಕೊಟ್ಟದ್ರಲ್ಲಿ ತೃಪ್ತಿ ಪಟ್ಟುಕೊಳ್ಬೇಕು. ನಾನು ಆವಾಗಲೇ ಅದನ್ನೇ ಉಲ್ಲೇಖ ಮಾಡಿದ್ದು. ಒಬ್ರು ಕೊಡ್ತಾರಂತ ಹೇಳಿ ಕೈ ಚಾಚಬಾರ್ದು. ರೈತರು ಇನ್ನೊಬ್ಬರಿಗೆ ಕೊಡುವಂತಹ ಶಕ್ತಿಯನ್ನು ಭಗವಂತ ನನಗೆ ಕೊಡುವಂತ ಕೇಳಬೇಕು. ನಿಮ್ಮ ಜೀವಮಾನದಲ್ಲಿ ಇಷ್ಟವರೆಗೆ ಹೀಗೆ ಮಾಡಿದ್ದು ಹೊರತು ಹೀಗೆ ಮಾಡಿದ್ದು ಉಂಟಾ? ನೀನು ಕೊಟ್ಟದ್ದು ನೀನು ಇದನ್ನು ಮನೆಯಲ್ಲಿ ಕುಕ್ಕುಟಕ್ಕೆ 2 ಭತ್ತ ಹಾಕ್ತೇನೆ. ಯಾವತ್ತೂ ದೇಹಿ ಅಂತ ಕೇಳಬಾರ್ದು. ನಾವು ಕೊಡ್ಬೇಕಪ್ಪ. ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲದಿದ್ರೆ ಕೊಡುದಿಲ್ಲ. ಇಲ್ಲ ಅಂದ್ರೆ ಯಾರು ಹುಟ್ಟುವಾಗಲೇ ಆ ತಾಯಿ ಗರ್ಭದಿಂದ ಹಿಡ್ಕೊಂಡು ಬರುವುದಿಲ್ಲ. ಪ್ರಯತ್ನ ಬೇಕು. ಅದಕ್ಕೆ ಅನುಗುಣವಾಗಿ ದೈವಾನುಗ್ರಹವೂ ಬೇಕು. ನಮ್ಮ ಹೃದಯ ವೈಶಾಲ್ಯವಿದ್ರೆ, ವಿಶಾಲವಾಗಿದ್ರೆ ಕೊಡುವಂತಹ ಮನಸ್ಸು. ನಿನ್ನ ಸಂಪಾದನೆ ಎಲ್ಲ ಕೊಡಬೇಡ. ನಿನ್ನ ಸಂಪಾದನೆ ಒಂದು ಭಾಗವನ್ನು ಸಮಾಜಕ್ಕಾಗಿ ಕೊಡು. ನನ್ನ ಸಂಪಾದನೆ ಎಲ್ಲಿಂಟು? ಮೊದಲು ತಗೊಂಡದ್ದೇ ಸಂದಾಯ ಆಗ್ತಾ ಉಂಟು. ಎಲ್ಲಿಂಟು? ಹೌದು. ಮತ್ತೆ ನಾವು ಕೊಡ್ಬೇಕಾದ್ರೆ ಪುನಃ ಸಾಲ ಮಾಡ್ಬೇಕಲ್ಲ. ಎಲ್ಲಿಂದ ಕೊಡು?
ಇಲ್ಲ, ಇದನ್ನು ಯಾರನ್ನು ದೂರಿ ಪ್ರಯೋಜನ ಇಲ್ಲ. ಇಲ್ಲ. ಇದನ್ನು ಹೇಳುದು ಪ್ರಾರಬ್ಧ. ಕರ್ಮ. ನೀನು ಇಷ್ಟನ್ನು ಅನುಭವಿಸ್ಬೇಕು ಅಂದ್ರೆ ಹಾಗೆ ಇರಬೇಕು. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯೋಚನೆ ಮಾಡಬೇಡಿ. ನಿಮ್ಮ ಸಮಸ್ಯೆ ಅದು ನಿಮ್ಮ ಸಮಸ್ಯೆ ಅಲ್ಲ, ಅದು ನನ್ನ ಸಮಸ್ಯೆ. ದೇಶದ ಸಮಸ್ಯೆ. ದೇಶದ್ದು ಬಿಡುವ, ನನ್ನ ನಾಡಿನ ಸಮಸ್ಯೆ ಇದೆ. ಈ ನಾಡಿನ ಜನರಿಗೆ ಏನೇ ಸಮಸ್ಯೆ ಬರಲಿ ಅದಕ್ಕೆ ಉತ್ತರ ಕೊಡಬೇಕಾದವ ನಾನು. ಯಾಕೆ? ಅಧಿಕಾರದಲ್ಲಿ ನಾನಿದ್ದೇನೆ. ರಾಜ ಕಾಲಸ್ಯ ಕಾರಣಂ. ಅರಸನಾದವನ ಆಡಳಿತ ಚೆನ್ನಾಗಿದ್ರೆ ಸರ್ಕಾರದಲ್ಲಿ ಇಳೆಗೆ ಮಳೆ ಬರ್ತದೆ, ಸಮೃದ್ಧಿ ಆಗ್ತದೆ. ಮಳೆ ಬರದೇ ಇರ್ಬೇಕಿದ್ರೆ ಕಾರಣ ಯಾರು? ನಾಡಿನ ಅರಸನೇ ಅಲ್ವೇ? ಮತ್ತೆ ಯಾಕೆ? ಧರ್ಮ ಕಾರ್ಯಗಳು ನಡೀಬೇಕು, ಯಾಗ ಯಜನಾದಿಗಳು ನಡೀಬೇಕು, ಪೂಜೆ ಪುನಸ್ಕಾರಗಳು ನಡೀಬೇಕು, ನೇಮಗಳು ನಡೀಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು. ಇಂತಹ ಸತ್ಕಾರ್ಯವನ್ನು ಮಾಡಿದಾಗ ಮಾತ್ರ ನಾಡು ಸಮೃದ್ಧಿ ಹೊಂದುತ್ತಾನೆ. ನನಗೆ ಬೇಕಾದ್ದು ಇಲ್ಲಿ ಬಂದವರ ಮುಖದಲ್ಲಿ ನಗು ಬೇಕು, ಸಂತೋಷ ಬೇಕು. ಈ ಸಂತೋಷ ಇವತ್ತು ಮಾತ್ರ ಅಲ್ಲ, ಜೀವಮಾನ ಪೂರ್ತಿ ಸಂತೋಷವಾಗಿರಬೇಕು. ಮಾತ್ರವಲ್ಲ, ಬಂದವರು ಯೋಚನೆ ಮಾಡಬೇಕು. ಮಹಾರಾಜರ ಮಹಾ ಯೋಜನೆಗೆ ನಾವು ಕೈ ಜೋಡಿಸಬೇಕೆನ್ನುವಂತ ಮನಸ್ಸು ಇವರಿಗೆ ಹುಟ್ಟಿದ್ರೆ ಏನೋ ಎಂತ ಸಮಸ್ಯೆಯನ್ನು ಲೀಲಾಜಾಲವಾಗಿ ಪರಿಹರಿಸ್ತಾರೆ ಅನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ. ನೀವೆಲ್ಲ ಇದ್ದೀರಲ್ಲ, ಹಾಗಾದ್ರೆ ತಡೆಯಕ್ಕೆ ನಡೆಯೋಣ ಗಾಡಿ.
ನನ್ನಲ್ಲಿ ನೀವು ಕೇಳುವ ಪ್ರಶ್ನೆ ಅದು ಓ. ಏನಾಯಿತು? ನೀವೊಂದು ಕಡೆಯಿಂದ ಬೇಟೆ ಆಡ್ತಾ ಹೋದ್ರ, ನಾನೊಂದು ಕಡೆಯಿಂದ ಬೇಟೆ ಆಡ್ತಾ ಹೋದ್ನ. ಇಷ್ಟೇ ಹೀಗೆ ಒರೆಸಿಕೊಂಡು ಏನು? ಆಗ್ರ 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 ವ್ಯಾಘ್ರ, ಹುಳಿ ಹುಳಿ ಹುಲಿ. ಹಾ ಹ. ನೋಡಿತು, ನನಗೆ ತಾಗಿಕೊಂಡು ಹೋಯ್ತು. ನನಗೆ ಸಿಟ್ಟು ತಡಿಲಿಕ್ಕೆ ಆಗಲಿಲ್ಲ. ಹೀಗೆ ಕೆಕ್ಕರಿಸಿ ಕೆಂಗಣ್ಣಿನಿಂದ ಕೆರಳಿ ನೋಡಿದೆ. ಮರ್ಮಾಳೆಯನ್ನು ನೋಡಿದೆ. ಮರ್ಮಳೆಯನ್ನಲ್ಲ, ಮರ್ಮಾಳೆ ಮಾರ್ಮಳಿತ್ತು. ಮರ್ಮಾಳೆ ಮಾರ್ಮಳಿತ್ತು ನೋಡಿದೆ. ಅದು ನನ್ನನ್ನು ನೋಡಿತು, ನನ್ನದು ಅದರದ್ದು. ಕಣ್ಣು ಕಣ್ಣು, ಆ ಕಣ್ಣು ಕಣ್ಣು. ನೀನು ಅದನ್ನು ಉದ್ದ ಎಳಿಬೇಡ. ಆಯ್ತು, ಏನಾಯ್ತದ ಅಷ್ಟ ಹೇಳು. ನೋಡಿದೆ. ನೋಡಿದ ಆಗ ಕ್ಷಣದಲ್ಲಿ ನಾನು ತಿರುಗಿ ಓಡಿದೆ. ನೀವು ಏನು ಹೇಳಿದ್ದೀರಿ? ಪ್ರಾಣಿಗಳನ್ನು ಯಾವಾಗಲೂ ಬಳಲಿಸಿಕೊಳ್ಳಬೇಕು ಎನ್ನುವ ಹಾಗೆ ಹೇಳಿದ್ದೀರಿ, ಹೌದಾ? ಬಳಲಿಸಿ ಹಾ, ಅಂದ್ರೆ ಅದನ್ನು ಆಯಾಸಗೊಳಿಸಿ, ಗೊಳಿಸಿ ಅಂದ್ರೆ ನಮ್ಮ ಮೈ ಮೇಲೆ ಅದು ಬಂದ ಹಾರಬಾರ್ದು, ಹಾ. ಏನಾದ್ರೂ ಅಪಾಯ ತಂದು ಇಟ್ಕೊಳ್ಬಾರ್ದು, ಮಾಡಬಾರ್ದು. ಆ ಆಶೆಯನ್ನು ಇರಿಸ್ಕೊಂಡು ಇರಿಸಿಕೊಂಡು ನಾನು ಓಡಿದೆ. ಓಡುವಾಗ ಹುಳಿ ನನ್ನನ್ನು ಬೆನ್ನಟ್ಟಿಕೊಂಡು ಬಂತು. ನಾನು ಮತ್ತು ವೇಗವಾಗಿ ಓಡಿದೆ. ಹೋಗುವಾಗ ಒಂದು ದೊಡ್ಡ ಆಳದ ಮರದ ಬೇರು, ಅದು ಬೇರು ಹೀಗೆ ಬಾಗಿಲಿನಾಗೆ ಬಾಗಿ ಉಂಟು. ನಾನು ಅದರ ಒಳಗೆ ನುಸುಳಿ ಹೋದೆ. ನಾನಂದ್ರೆ ತೆಳ್ಳಗೆ ಅಲ್ವಾ ಶರೀರ, ನನ್ನದು ಪುಸ್ತಕ ಒಳಗೆ ಹೇಗೆ ನಾನು ತೆಳ್ಳಗೆ ಅಲ್ವಾ ಶರೀರ. 5 ವರ್ಷಗಳ ಹಿಂದೆ ಹೌದು, ನಾನು ಹೋದೆ. ಹುಲಿ ಕೂಡ ಬಂತು. ಈ ಹುಲಿಯ ಈ ಭಾಗ ಸ್ವಲ್ಪ ದಪ್ಪ, ಕಟಿಭಾಗ ಹೌದು, ಅದು ಅಲ್ಲಿಗೆ ಸಿಕ್ಕಿಕೊಂಡಿದಾಗ ನನಗೆ ಗೊತ್ತಾಯ್ತು ಇನ್ನು ಹುಲಿಯನ್ನು ಬಿಡುವುದಿಲ್ಲ ಅಂತ. ಎದುರುಗಡೆ ಹೋಗಿ ನಿಂತೆ. ಹುಲಿ ಬಾಯಿ ತೆರೆಯಿತು. ಅಲ್ಲಿಗೆ ಬಾಯಿಗೆ ಕೈ ಹಾಕಿದೆ. ಯಾವ ಬಾಯಿಗೆ? ಹುಲಿಯ ಬಾಯಿಗೆ. ನಾಲಿಗೆ ಸಿಕ್ಕಿತು, ಬದಿಗಿಟ್ಟೆ. ನಾಲಿಗೆ ಮತ್ತೆ ಒಳಗೆ ಕೈ ಹಾಕಿದೆ. ಹೃದಯ, ನಾವು ಹೃದಯಕ್ಕೆ ಕೈ ಹಾಕಬಾರ್ದು ಯಾರ್ದು. ಹೃದಯವನ್ನು ಬದಿಗೆ, ಅಲ್ಲಿಂದ ಹೊರಗೆ ಕೈ ಹಾಕಿದೆ. ಮೊಟ್ಟೆ ಸಿಕ್ಕಿತು. ಪಿಂಡ ಸಿಕ್ಕಿತ್ತು, ಪಿಂಡ. ಅದಕ್ಕಿಂತ ಕೆಳಗೆ ಹೋಗಿ ಎಲ್ಲಿ ನೀನು ಇಲ್ಲಿ ಪಿಂಡ ಬಿಡು, ಅಲ್ಲಿಗೆ ಹೋದ ಹುಲಿಯಾ? ಆಚೆ ಬದಿಗೆ ಕೈ ಹಾಕುವಾಗ ಆ ಬದಿಯಿಂದ ಬಾಲ ಸಿಕ್ಕಿತ್ತು. ಹಿಂದಿನ ಬದಿಯಿಂದ ಅಲ್ಲಿಗೆ ಎಳೆದೆ. ಬಾಯಿಯಿಂದ ಕೈ ಹಾಕಿ ಹಿಂದಿನಿಂದ ಬಾಲವನ್ನು ಎಳೆದ. ಎಲ್ದೆ ಗೋಣಿ ಚೀಲ ಅಡಿಮೇಲು ಮಾಡಿ ಬಿದ್ದಾಗೆ ಹುಲಿಯ ಪತಿ. ನಿನ್ನ ಮಕ್ಕಳಿಗೆ ಅಜ್ಜಿ ಕತೆ ಹೇಳುವುದಾ? ಏನ್ ನನ್ನನ್ನು ಏನಂತ ತಿಳ್ಕೊಂಡಿದ್ಯಾ? ಎಲ್ಲಿ ಬಾಯಿಗೆ ಕೈ ಹಾಕಿದ್ಯಾ? ಯಾವ ಹುಲಿ ಅದು? ನವರಾತ್ರಿದ್ದು? ಅದು ನನ್ನದು ಮೊದಲು. ನವರಾತ್ರಿಯ ಹುಲಿಗೆ ಬಾಲ ಎಲ್ಲಿ ಉಂಟು? ಇವ ಆಚೆ ಬದಿಯಿಂದ ಎಂತದನ್ನು ಹೇಳ್ತಾರೆ? ಅವ ಹುಚ್ಚರಾಗೆ ಮಾತಾಡುವ, ಸರಿ ಇಲ್ಲ ಅವ. ಹಾಗೆ ಮಾತಾಡಿದ್ದು ನೀನು. ಅವ ಹುಚ್ಚರಾಗಿ ನೀನಾದೆ. ಈಗ ನವರಾತ್ರಿಯ ಹುಲಿ ಆದ್ರೆ ನನ್ನದು ಅದಕ್ಕಿಂತ ದೊಡ್ಡ ಹುಲಿ ಇರ್ಲಿಲ್ವಾ ಆಗ? ಅವಾಗಿತ್ತು. ಮತ್ತೆ ಆಗ ನನ್ಗೆ ಗೊತ್ತಾಗುದಿಲ್ವಾ? ನೀವೇನು ಮಾಡಿದಿರಿ? ನಾವೇನು ಮಾಡಲಿಲ್ಲ. ಹೋಗುವಾಗ ಸಿಕ್ಕಿದ್ದಕ್ಕೆ ಬೊಬ್ಬೆ ಹಿಡಿದು ಹೋದೆ. ನೀವೆಲ್ಲರೂ ತುಂಬಾ ಪ್ರಯತ್ನ ಪಟ್ಟಿದ್ದೀರ. ವಯಸ್ಸಾಗಿದೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಿದ್ದೇನೆ ಅನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಕಾಡು ಪ್ರಾಣಿ ಯಾವುದನ್ನು? ದುಷ್ಟ ಮೃಗಗಳನ್ನು, ರೈತಾಪಿ ವರ್ಗದವರಿಗೆ ಸಮಸ್ಯೆಯನ್ನು ಒಡ್ಡುವಂತಹ ಆ ಮೃಗಗಳನ್ನು ಮಾತ್ರ ನಿಯಂತ್ರಣಕ್ಕೋಸ್ಕರ. ಸಮೂಲ ನಾಶ ಅಲ್ಲ. ಯಾವುದು ಬಾಧೆ ಕೊಡ್ತದೋ, ಬಾಧಕವು ಯಾವುದಿದೆಯೋ ಅದರ ನಾಶ ನಮ್ಮಿಂದಾಗಿದೆ. ಒಂದು ನಿತ್ರಾಣಕ್ಕೆ ಬಂದ್ರೆ ಸಾಕದು. ಒಂದು ನಿತ್ರಾಣಕ್ಕೆ ಬಂದ್ರೆ ಸಾಕು. ಅದು ಬರುದಿಲ್ಲ, ನೀನು ಬಂದಿದ್ಯಲ್ಲ. ನಿತ್ರಾಣ ಅಲ್ಲೋ, ನಿಯಂತ್ರಣ. ಅದು ಬಂದ್ರೆ ಸಾಕು. ಸಮತೋಲನವನ್ನು ನಾವು ಕಾಯ್ದುಕೊಳ್ಬೇಕು. ಕೇವಲ ತಿನ್ನುವ ಚಪಲಕ್ಕಾಗಿ ಮಾಂಸ ಮಾಡಬಾರ್ದು. ಕಾಡು ಪ್ರಾಣಿಗಳನ್ನು ನಾವು ನಾಶ ಮಾಡಬಾರ್ದು. ಅದನ್ನು ನೀವು ಹೇಳ್ಬೇಕು. ಯಾಕೆಂದ್ರೆ ಕೆಲವರಿಗೆ ನೋಡಿ, ಒಂದು ತುಂಡು ಮೀನು ಸಿಕ್ಕಿದ್ರೆ ಸಾಕು, ಅದನ್ನು ಹೀಗೆ ಇಟ್ಕೊಂಡು ಹಾಕುವವರು ಎಷ್ಟು ಮಂದಿ. ಬೇಕಾದಲ್ಲ ಅದರ ಪರಿಚಯ ಮಾಡುವುದು. ಪರಿಚಯ ಮಾಡುದಲ್ಲ, ಯಾರ್ಯಾರು ಒಟ್ಟಿಗಿಲ್ಲದೆ ಸಾಯಿಲಿ ಅಂತ ಆಸೆ ಹುಟ್ಟಿಸು. ನೀವು ಹೇಗೆ ತಿಳ್ಕೊಳ್ತೀರೋ ಹಾಗೆ. ಅದೆಲ್ಲ ತಪ್ಪಲ್ಲ. ಪ್ರತಿಯೊಂದರ ಪರಿಚಯ ಇನ್ನು ಮುಂದಿನ ಜನಾಂಗಕ್ಕೆ ತಿಳಿಬೇಕಿದ್ರೆ ಕೇವಲ ಚಿತ್ರವೇ ಅಲ್ಲ, ಸಜೀವವಾಗಿ ಉಳಿಸಬೇಕು ನಾವು. ಸಮಾಧಾನ ಆಯ್ತಲ್ಲ? ಆಯಾ ಎರಡು ಶಕ್ತ ಪಕ್ಷಿಗಳ ಕುಳ್ಳಿನ ಕಾಣುತ್ತ ಸಿಂಧು ಹೂವರನಾಗಿ ಗುರಿ ಇಟ್ಟು ಬಾಣವನ್ನು ಎಸೆಯಲು
ಎಂತಹ ಅಹಂಕಾರ ಆ ಪಕ್ಷಿಗಳಿಗೆ. ಉಭಯ ಕ್ರೌಂಚ ಪಕ್ಷಿಗಳು ಸ್ವಚ್ಛಂದವಾಗಿ ಅರಸನಾದಂತ ನನಗೆ ಸವಾಲೊಟ್ಟುವ ರೀತಿಯಲ್ಲಿ ಅದು ಹಾರ್ತಾ ಇದೆ. ನಿಮ್ಮ ಸೌಜನ್ಯವನ್ನು ಅದು ದುರ್ಬಲ್ಯ ಅಂತ ಶಕುಂತ ಪಕ್ಷಿಗಳು, ಉಭಯ ಶಕುಂತ ಪಕ್ಷಿಗಳು ಅಂದ್ರೆ ಇದು ನನಗೆ ಸವಾಲೊಡ್ಡಿತು. ಮಹಾರಾಜ, ನೀನು ನನ್ನ ಮುಂದೆ ಏನು ನೀನು ದೊಡ್ಡ ಇದ್ದು ಅಂತ ನೀನು ದೊಡ್ಡ ಇದ್ದು ನಿನ್ನಿಂದ ಎಂತದಾಗ್ತದೆ ನಿಮ್ಮಿಂದ ಅನ್ನುವ ಭಾವನೆ ಅದಕ್ಕೆ ಬಂದಿರಬೇಕು. ಮಹಾರಾಜನಾದಂತಹ ನಾನು, ನನಗೆ ಒಡ್ಡಿದಂತಹ ಸವಾಲನ್ನು ನಾನು ಸ್ವೀಕಾರ ಮಾಡ್ತೇನೆ. ಹೇಗೆ ಬಲ್ಲಿರ ಹಿಡಿದಂತಹ ಬಾಣ ಇದನ್ನು ಪ್ರಯೋಗ ಮಾಡಿ ಆ ಶಕುಂತ ಪಕ್ಷಿಯನ್ನು ಯಾಗ